ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮ ಸೋಬಾನೆ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸದ್ಯ ಒಂದು ಟ್ರೇಲರ್ ಬಿಡುಗಡೆ ಆದ ತಕ್ಷಣ ಒಂದಷ್ಟು ಜನರಲ್ಲಿ ನಿರೀಕ್ಷೆಯನ್ನು, ಹೊಸ ಒಂದು ಸಾಧ್ಯತೆಯನ್ನು ಹುಟ್ಟುಹಾಕಿದಂತಹ ವಿಶೇಷ ಆಲ್ಬಮ್ ಸಾಂಗ್ ಇದು ಸೋಬಾನೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವೆಲ್ಲ ಅಜ್ಜಿ ಮನೆಗೆ ಹೋದ ಅನುಭವ ಇದ್ದರೆ ನಾವು ಸೋಬಾನೆ ಅನ್ನುವಂಥ ಪದವನ್ನು ಕೇಳಿರ್ಬೋದು. ಕೃಷ್ಣ ಮಠಕ್ಕೆ ಹೋದ್ರೂ ಒಂದು ಸೋಬಾನೆ ಅನ್ನುವಂಥ ಪದವನ್ನು ನಾವು ಕೇಳಿರೋದಕ್ಕೆ ಸಾಧ್ಯ ಇದೆ. ಆದರೆ ಏನು ಅನ್ನೋದು ಬಹುತೇಕ ಜನರಿಗೆ ಗೊತ್ತಿಲ್ಲ. ಸ್ವಲ್ಪ ಅದರ ಒಡನಾಟದಲ್ಲಿದ್ದವರಿಗೆ, ಅದರ ಪರಿಸರದಲ್ಲಿದ್ದವರಿಗೆ ಆ ಸೋಬಾನೆ ಅನ್ನುವಂಥ ಶಬ್ದವನ್ನು ಕೇಳಿರೋ ಸಾಧ್ಯತೆ ಇದೆ. ಆದರೆ ಪ್ರಪ್ರಥಮ ಬಾರಿಗೆ ತುಳುವಿನಲ್ಲಿ ಸೋಬಾನೆ ಅನ್ನುವಂಥದ್ದು ಮೂಡಿ ಬರ್ತಾ ಇದೆ. ಈಗಾಗಲೇ ಟ್ರೇಲರ್ ಸಖತ್ತು ಸುದ್ದಿ ಮಾಡ್ತಾ ಇದೆ. ಸೊ ಈ ಬಗ್ಗೆನೇ ಮಾತಾಡೋದಕ್ಕೆ ಒಂದು ಈ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ನಮ್ಮ ಜೊತೆ ಈ ಸೋಬಾನೆ ಕಟ್ಟಿ ಬೆಳೆಸಿದ ತಂಡ ನಮ್ಮ ಜೊತೆ ಇದೆ. ಇದನ್ನು ಕಟ್ಟಿ ಬೆಳೆಸಿದವರು ಎಲ್ರಿಗೂ ಪರಿಚಯಿಸ್ತಾರೆ. ಆದರೆ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಅವನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. ರಾಜ್ಯ ಪ್ರಶಸ್ತಿ ನಿರ್ದೇಶಕರು, ಜೊತೆಗೆ ಅದ್ಭುತ ಬರಹಗಾರರು, ಸಾಹಿತಿಗಳು ಆಗಿರುವಂತಹ ಸೂರ್ಯೋದಯ ಪರಂಪರೆಯವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. ತನ್ನ ಕಂಠಮಾಧುರ್ಯದಿಂದ ನಾಡಿನಾದ್ಯಂತ ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳನ್ನು ಪಡೆದುಕೊಂಡಿರುವಂತಹ ನಮ್ಮ ಉಡುಪಿಯ ಹೆಮ್ಮೆಯ ಗಾಯಕಿ ಕಲಾವತಿ ದಯಾನಂದ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. ಗುರುಗಳು ಹಾಗೂ ಅದ್ಭುತ ಸಂಗೀತಗಾರರು, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೇಣುವಾದನಕ್ಕೊಂದು ಅದ್ಭುತವಾದಂತಹ ಹೆಸರು ಶ್ರೀ ಮುರಳೀಧರ್ ಸರ್ ಅವರನ್ನು ಆತ್ಮೀಯ ಕಾರ್ಯಕ್ರಮ ಸ್ವಾಗತಿಸಿಕೊಳ್ತಾರೆ. ತುಳು ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ಹೋಗುತ್ತೆ, ಕಾರಣ ಆಲ್ಬಮ್ ಸಾಂಗ್ ಇರೋ ತುಳುನಲ್ಲಿ. ಆದ್ದರಿಂದ ಈ ಎರಡು ಭಾಷೆನ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಹೋಗ್ತೀವಿ. ಆಲ್ಬಮ್ ಸಾಂಗ್ ಅಂದಾಕ್ಷಣ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಹವಾ ಏನಿದೆ, ಅದ್ಭುತವಾಗಿ ಯುವಕರು ಈ ಆಲ್ಬಮ್ ಸಾಂಗ್ ಅನ್ನೋದನ್ನು ಮಾಡ್ತಾನೆ ಇದ್ದಾರೆ. ನೀವು ಯಾವ ಪ್ರದೇಶಕ್ಕೂ, ತುಳು ಇರ್ಬೋದು, ಕನ್ನಡ ಇರ್ಬೋದು, ಬಹುಶಃ ಆಯಾ ಪ್ರದೇಶಕ್ಕೆ ಸೀಮಿತ ಮಾಡಿಕೊಂಡು ನಾವು ಕುಂದಾಪುರ ಕನ್ನಡ ಅಂತ ತೆಗೆದು ಅಲ್ಲೂ ಇದ್ದಷ್ಟು ಆಯಾ ಭಾಷಾ ಸೊಗಡಿಗೆ ಒಂದು ಹೊಂದಿಕೊಂಡು ಆಲ್ಬಮನ್ನು ಮಾಡ್ತಾ ಇದ್ದಾರೆ. ಸೂರ್ಯನ ಸುರುಕಾದಿಯರಿ ಒಂದು ಕ್ವಶನ್ ಯಾನೆ ಕಡೆ ಬಲ್ನೇಕ ಉಡುಪಿದ ಸುತ್ತ ಇತ್ತನಾಗಲಿ ಸೋಬಾನೆ ಮಣ್ಣು ಒಂಚೂರು ಗೊತ್ತುಂಡು ಅಂತ, ಲಕ್ಷ್ಮೀ ಸೋಬಾನೆ ಮತ್ತು ಪನ್ಪನೇನಿಕೆ ಐತ ಒಟ್ಟಿಗೆ ಅವೇ ಪರಿಸರ ಹಿಡಿತದೆ. ಅಜ್ಜಿಲಾಡು ಮಾತ ಒಂಚೂರು ಬೇತೆ ಬೇತೆ ಕೆಲವರನ್ನ ಇಲ್ಲಾಡು ಪರ್ಟಿಕ್ಯುಲರ್ ಆದ ವೈದಿಕ ಪರಂಪರೆ ಇಲ್ಲಾಡು ಮಾತದಾದ ಮಂಡ ಸೋಬಾನೆ ಪನ್ಪನಂಜಿನ ಕ್ರಮ ಇತ್ತು. ಈ ತುಳುಟು ಸೋಬಾನೆ ಪನ್ಪನ ಫಸ್ಟ್ಗೆ ಏನೊಂದು ದಾದೊಂದು ಸೋಬಾನೆ ಪಣ್ಣಗ ಇರ ಗೊತ್ತಿದ್ರ ಮಟ್ಟಿಗೆ ಹೆಣ್ಣತ್ತ ಮನೆಯ ಒಂದು ವೇದನೆ ಅಂತ ಹೇಳ್ಬೋದು. ಹೆಂಚಿನ ಮಣ್ಣಗೆ ಯಾರನ್ನ ಇಲ್ಲಡು ಅಪ್ಪೆ ತಂಗಡಿ ಮಗಲ್ ಏರ್ ಮಾತ ಉಪ್ಪೇರ ಅಗಲ್ ನಿಜವಾದ ಒಂದು ಕೇನುಡಾಯಿನ ಒಂಜಿ ಪದ ಒಂದು ಸೋಬಾನೆ ಪನ್ಪನ ಒಂದು ತತ್ವಪದ ತಲೆಕ ತತ್ವಪದ ಇನ್ನಾಗ ಅವೇ ತತ್ವಪದಲ್ಲ ಪನೊಲೆ ಒಂದು ಪೊಣ್ಣು ಇಲ್ಲಡು ಪುಟುಂಡ ವಾತರ ಪೊಣ್ಣನ್ನು ಬುಲೆ ಪೋಡು ಮದ್ಮೆ ಕೊರ್ದಾಯಿ ಬಕ್ಕ ಮದ್ಮೆ ಮಲ್ತು ಕೊರ್ದಾಯಿ ಬಕ್ಕ ಪೊಣ್ಣು ಇಂಚ ಒಪ್ಪೋಡು ಕಣ್ಣನ್ನಿಲ್ಲಡ್ಬೋದು ಇಂಚ ಒಪ್ಪೋಡು ಇಂಚ ಬದುಕೋಡು ಆ ಮಾರಲ್ ವಾತರ ಕೊರೋಡು ಬಂದ್ಬಿನ ಒಂಜಿ ಈ ಪದೊಟ್ಟು ಕಟ್ಟದ ಕೊರ್ರಿಗೆ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗೀತೆ ಅತಿ ಹೆಚ್ಚು ಬಳಕೆ ಆಪನ ಬುದ್ಧಿ ಮಾತು ಹೇಳಿದರೆ ಕೇಳಬೇಕ ಮಗಳೇ ಸೆರನೊಪ್ಪು ಐಡ್ಬೇಕ ಗುರುರಾಜ್ ಹೊಸಕೋಟೆ ಬೊಕ್ಕ ಮುಕ್ಲು ಮಾತ ಪಂತಿನಂಚಿನ ಮಸ್ತ್ ಪದ್ಯಲು ಸೇಮ್ ಬುದ್ಧಿವಾದನೆ ಅಂತ ಬೊಕ್ಕ ಪೊನ್ನು ಕೊರ್ದು ಪೋಯಿನ ಪೊನ್ನು ಕೂಡ ಇಲ್ಲಾಗ ಬನ್ನಾಗ ಅನ್ನ ಅತ್ತಿಗೆನ ಪರಿಸ್ಥಿತಿ ಎಂಚ ಒಪ್ಪುಂಡು, ಆ ಇಲ್ಲಿ ಎಂಚ ಒಪ್ಪುಂಡು, ಅಮ್ಮ ಎಂಚ ಅನುಭವಿಸವೇರು నేను ಮಾತ ಪನೊಂದು ಬರ್ತೇನೆ. ಒಟ್ಟಾರೆ ಅದು ಜನಜೀವನನ್ನು ಒಂಜಿ ರಾಗ ಪಾಡ್ದೆ ಕೊಂಚ ಆತ ಶಬ್ದಲೇನ ಪಾಡ್ದು ತೋಜಾಯಿನಂಚಿನ ಒಂಜಿ ರೂಪ ಐನಿತ್ತೆ. ಈ ಒಂಜಿ ತುಳುಕು ಕನ್ನಡ ಇರಿ ಮನಸ್ಸಲ್ಲಿ ಅವು ಮೆರಡಕ್ಕೆ ನೋಡಿ ಪಂಡ ಮೆರಡಕ್ಕೆ ನೋಡು ಈ ಶಬ್ದನು ಪೂರ ರಾಗ ಕೊರ್ದು ಜನಕಲೆ ಮುಟ್ಟ ಒಂದಿತ್ತನಾರು ಮೇಲೆ ಅಂದ್ ಆರು ದಾಯಿಗೆ ಬಣ್ಣಗ ಎಂಚ ಈ ಸೋಬಾನೆ ಎಂಚ ಪುಟುಂಡು ಬಂದ್ನಾಯ್ಕ ಅವು ಮೆರಡಸ್ರದ ಪುಟಿನವು ಅಂಚಸ್ರದ ಅವು ರೆಡಿ ಆಡ ಯಾನು ಮದ್ವೆ ಬಂಡ ಲಕ್ಷ್ಮೀ ಸೋಬಾನೆ ಪನೋತ್ತೆ ಬೊಕ್ಕ ಕನ್ನಡದಾಗಲ ಒಂಜಿ ಸೋಬಾನೆ ಗೊತ್ತಿತ್ತು ಆಂಡ ಈ ಮಸ್ತ್ ಶೆಟ್ಟನಾಗಲವರ ಪ್ರೋಗ್ರಾಮ್ ಬಂಡ ಒಂಜಿ ತುಳುತ ಬನ್ನೆ ಅಂಚ ಪನೋತ್ತೇರು ಬೊಕ್ಕ ಮದ್ಮೆದ ಪ್ರೋಗ್ರಾಮ್ ಪೂರ ತುಳುತ ಬಗ್ಗೆ ಪೊಣ್ಣೊಚ್ಚು ಕೊರ್ನಾಗ ಪೂರ ಐಕ್ ಯಾನ್ ಬೊಕ್ಕ ತುಳುಟು ನಮ್ಗ ಸೂರ್ಯನ ಫೋನ್ ಮಾಡ್ತೇನೆ ಎಂಕೊಂಜಿ ಮದ್ನೆದ ಸೋಬಾನೆ ಪೂರ ಆಪುಜಿ ಇರೆಂಚಿನ ಇಂಡೇರು ಅವು ಪೂರ ಏನಡ ಒಂದು 10 ಸೂರ್ಯನ ಅಂದೆಡ್ ಇಂಚೆ ಬರ್ಪುಣು ಇಂಚೆ ಏನೊಂಜಿ ಕತೆ ರೂಪ ಆವಂದೆ ರಡ್ಡು ಚರಣ ಬರೆ ಕೊರ್ಲೆ ಪಂಡೇನೆ ಬೊಕ್ಕ ರಡ್ಡು ಬೋದ 5 ಚರಣ ಬರೆಯರು ಅಂಚವು ಇಷ್ಟ ನೆಂಕ್ ಪಂಡ ಎಂಜಿ ನಮ್ಮ ಇತ್ತೆ ನಮ್ಮ ಮದ್ಮೆನ್ಕೆನೆ ಎರೆಗ್ಲ ಬುದ್ಧಿವಾದ ಟೋಟಲ್ ಅದು ಒಂಜಿ ಮರತ್ ಬೋಪನಂಚಿನ ಒಂಜಿ ಪ್ರಭೇದನ ಕುಡೋರ ಕಂತಾರೆ ಕುಡೋರ ಕರೆಕ್ಟ್ ಅವು ಪನೋಲೆ ಬೊಕ್ಕ ನಮ್ಮ ಇತ್ತೆ ಮದ್ಮೆಕೆನೆನ್ಕೆನೆ
ನಮ್ಮ ಪೊಣ್ಣುಲೆ ಬುದ್ಧಿ ಪನ್ಪೂಜೆ ಮದ್ಮೇಕೆ ಕಂಡ ನಿನ್ನೆ ಕಂಡಲ್ಲದಾಗಲು ಸೆಕೆಂಡ್ ಇಯರ್ ಆಗ್ಲಿ ಅಂಚ ಪುರ್ಸತಿಜ್ಜಿ ಒಂಜಿ ಅಂಚ ಆಂಡತೆ ನಿಜ ನಿಜ ಪನೋಡಾಂಡ ಎಂಕೆ ಎತ್ತುಂಡು ಮದ್ಮೆ ಪಂಡ ಕಂಡನಿ ಪಂಡ ದುಡ್ಡು ಕೊನಪಿನ ಇಲ್ಲ ಅಮ್ಮ ಕೊನ ಕೊರಲಿ ಪಾಪ ಅಗಲಿಲ್ಲದಾಗ್ಲಿ ಏನಾಲ್ ಪಿನ ತಿಂಕೇಜಿ ಎಂಕಲಿ 4 ವರ್ಷ ಆಗಲಿ ಮಲ್ಲಿಪುರ ಆಗಲಿ ಏತು ಬೆಂದುಪಿರ ಅವಳ ತಿಂಕಪ್ಪುಜಿ ಮದ್ಮೆ ಆಯ್ವಕ್ಕ ಸಂಸಾರ ಬಚ್ಚೋಗೋ ಒಂದು ಲೈಫ್ ಬೇತೇನೆ ಅಂಚ ಜೀವನ ಬೇತೇನೆ ಬಕ ಎಂಕಾಣ ಪಾಪ ಆಂಜೋಕ್ಲಿಗೆ ಕಷ್ಟ ಮದ್ಮೇಲೆ ದೇ ಪಂಡ ಉನ್ನೇನ್ ಪೂರ ನಮ್ಮ ಅಮ್ಮ ಅಕ್ಕ ಅಜ್ಜಿ ಏರುಲೇರು ಅವು ನಿಜ ಪೊಂಜೋಕ್ಲಿಯೇ ಪನೋಡು ಅದಕ್ಕೆ ಎಂಕ್ಲಿ ಅವೇನ್ ಪೂರ ಒಂಜಿ ಈ ಪದ್ಯಡು ಆತ್ ಡೀಪ್ ಆದ ಪಂಡಿಜಡ ಒಂಜಿ ಕೆಲವು ಸಲ ಒಂಜಿ ಲೈನ್ ಪಂಡೇನ ದಡ್ಡನಿಗೆ ದೊಣ್ಣೆ ಏಟು ಜಾಣನಿಗೆ ಮಾತಿನ ಏಟು ಅಂಚ ಇನ್ನೆಟ್ಟು ಒಂದು ಕೊಡ್ತ ಪದ್ಯ ಅಂಡ ಆತೆಡ್ಡೆ ಬರೆದೇರಾರು ಬಕ ಎಂಕ್ ನಿಜ ಪನೋಡ ತುಳುತ ಪೂರ ನಾಟಕ ಪದ ಎಂಕ್ ಮಸ್ತ್ ಪೆದ ತಪ್ಪುನು ಎಂಕ್ ಆತು మన నార్మల్ ఇంక డైరెక్ట్ ತುಳುತ ಕಡಿಮೆ ಅಂಡ್ ಇಂಕ ಕೊಡಿಯಲ್ ಬೈಲ ಅರ್ನ ಸಾಹಿತ್ಯ ಭಯಂಕರ ಕೆಲವು ಇಂಕ ಅರ್ಥ ನಮ್ಮ ಇನ್ನು ತುಳು ನಂಗೆ ಬರ್ಪುಣಂದು ಅಪಂಡ ಈ ಅರ್ಥ ಗರ್ಭಿತ ಅಂದ ಪನ್ಪುನಿಗೆ ಸಮಾದ ಇನ್ನರ್ ಮೀನಿಂಗ್ಸ್ ಸುಮಾರು ಅಂದಂದು ಅರ್ನ ಇಟ್ಟು ಅರೆಡಕ್ಕೇನೋತೆ ಅವೇಳ್ ಬಕ್ಕೊಂಜಿ ಇಷ್ಟ ಏನು ಬಂಡ ಸೂರ್ಯಣ್ಣನ ಸಾಹಿತ್ಯ ಅಂಚೆ ಯಾನಿತ್ತೆ ಸುಮಾರು ಪದ್ಯ ಎರಡು ಬರ್ಪು ಎಂಕು ಅವೊಂಜಿ ಬೋಡಿಂದು ಉಂದಿರ್ನೇಂಚಿನ ಮುಗ್ಗಿನ ಜಕೇನೇರು ಅಂಚ ಸೋಬನೆ ಪುಟ್ಟನಂಚ ಸೋಬನೆ ಅವೆಡ್ದು ಒಂಜಿ ಪತ್ತಿರೋ ಪದ್ಯ ಬರೇರು ಸೂರ್ಯನ ಐತ ಬಗ್ಗೆ ತುಳುಟು ಬಂಡ ಒಂಜಿಂಚ ಕೇಂಡ ಪ್ರೋಗ್ರಾಮ್ ಪೂರ ಬೋರ್ಡ್ ಹಾಪಣತೆ ಅದಾಗ ಅಂಚೊಂಜಿ ರಾಗ ಪಾಡ ರೆಡಿ ಮಲ್ತಿಂಡ ಐಕೊಂಜಿ ಬೋರ್ಡ್ ಹಾಪಣ ಬಕ್ಕೊಂಜಿ ತುಳುತ ಬಂಡ ತುಳು ಒಟ್ಟಾರೆ ಒಂಜಿ ಈ ಬತ್ತ ಈ ಪೋಯ ಅಂಚಿನತ್ತು ಏನಲ್ಲ ಒಂಜಿ ಮೆಸೇಜ್ ಇತ್ತಿನವೇ ಒಂಜಿ ತತ್ವಪದ ಬರೇಲಿ ಸೂರ್ಯಣ್ಣ ಬಕ್ಕೊಂಜಿ ಇಂಚ ಬರೇಲಿ ಸೂರ್ಯಣ್ಣ ಸುರುಂಜ ಕಂಜಕ ಇನ್ ಬೇರು ಬಕ್ಕ ಅಂಚ ಬಕ್ಕ ಬರೇರು ಬಕ್ಕ ಸ್ಟೇಟ್ ಅವ ಒಂದು ನಮ್ಮ ತುಳು ಅಕಾಡೆಮಿದ ಪ್ರೋಗ್ರಾಮ್ ಮಾಡತ್ತೆ ಅಲ್ಪಲ ಗಣಪತಿನ ಎಂಕ್ ದುಂಬುಡಿಂಚ ಪ್ರಾರ್ಥನೆಗೆ ಫಸ್ಟ್ ಎಲ್ಲೆಡಿಂಚ ಪೋದಿತತೆ ಎಂಕಿನ ಭ್ರಮೆ ಗೊತ್ತುನೆ ಇಡೀ ಪ್ರಾರ್ಥನೆ ಮಾಡಿ ಇಡೀ ಪ್ರೋಗ್ರಾಮ್ದ ಜವಾಬ್ದಾರಿ ಅನ್ನ ಮಿತ್ತುನೆ ಅದ ಪ್ರಾರ್ಥನೆ ಇಡೀ ಪ್ರೋಗ್ರಾಮ್ ನಿಂದು ಪಂಡ ಆತ ಹೆಂಗ್ ಭಕ್ತಿ ಪ್ರಾರ್ಥನೆ ಮಂಡ ಸಾಧಾರಣ ಹತ್ತಿಂದು ಅಂಚೆ ಏನಾಗತ್ತನೆ ಎಂಕ್ ಕೆಲ ಪದ್ಯ ಗುರಿ ತುಳು ಅಪ್ಪೆ ಅಂಚಪುರ ಆಂಡ ಹರಿಯೇ ಪಂತೆ ಗಣಪತಿನೇ ಪದ್ಯ ಆಡು ಎನ್ನ ಮನಸ್ಸು ಹೊತ್ತೊಂದಿಜ್ಜಿ ಗಣಪತಿನ ಓ ಪನ್ ಅಂಚ ಗಣಪತಿನ ಮೇಲೆ ವಿದ್ಯಾಭೂಷಣ ಇತ್ತನು ಬಟ್ ಯಾನು ಸೂರ್ಯನ್ ಬೆಂಗಳೂರು ಎಂಕ್ಲು ಪೋತೆ ನನ್ನ ಫ್ರೆಂಡ್ಲ ಸೂರ್ಯನ ಇಲ್ಲ ಫೋನ್ ಮಲ್ತೆ ಎಂಕ್ ಒಂಜಿ ಇತ್ತೆ ಆಪುಜಿ ಎಲ್ಲಿಗೆ ಇತ್ತೆ ಬಯ್ಯ ಪಂಡ ಆಪುಂಡ ಅಂಡ್ ಪ್ಲೀಸ್ ಒಂಜಿ ರೆಡ್ ಲೈನ್ ಬರೇ ಕೊರ್ಲಿ ಕೊಂಜಿ ಬರೇ ಕೊರಿ ಏರಿ ಅವು ಮಾತ್ರ ಪೂರಾಗಲಿ ಇಷ್ಟತ್ತು ಏತ್ ಇಷ್ಟ ಮಣ್ಣ ನಮ್ಮ ಪೇಜರ್ದ ಕಿರಿಯ ಸ್ವಾಮಿಲಿ ಬಚ್ಚಿತ್ತೇರು ಯಾರು ಲೆತ್ತದ ಎಡ್ಡೆ ಆತನು ಎಡ್ಡೆ ಉಂಡು ಪ್ರಾರ್ಥನೆ ಅಂಚ ಉಂಡು ಇದು ಸೋಬಾನದ ಬಗ್ಗೆ ಡೈರೆಕ್ಟ್ ಆದ ಪಂಡ ಇದಕ್ಕೆ ಎಂಚ ಇಷ್ಟ ಅಂಡ ದಯಪಂಡ ಸಾಹಿತಿನಕ್ಲ ವಿಷಯ ಮಾತ್ರ ಬಂದ್ಬಿಡೋದು ಒರಿ ಸಾಹಿತಿ ಬರೈನವು ಎಡ್ಡೆ ಸಾಹಿತ್ಯ ಬಂದ್ಪುನೇನೆ ಜನಕ್ಲಿಗೆ ಮುಟ್ಟೋಡಂಡ ಕಾರಣ ಗಾಯಕಿರು ಪದ್ಯ ಬಂದ್ಪುನಾಗ ಅಕ್ಲು ಪನ್ನ ರಾಗ ಎಡ್ಡೆ ಬೋಡುಂಡ ಐಕ ಕಾರಣ ಸಂಗೀತ ನಿರ್ದೇಶಕ ಪ್ರತಿಯೊಂದು ಪದ್ಯ ಅಲ್ಲ ನಮ್ಮ ಐತೆ ಉದಾಹರಣೆ ಉವೇದ ತೊಲ್ನೀರು ನಮ್ಮ ಫಿಲ್ಮು ಸಾಂಗ್ಲ ಫಿಲ್ಮು ಸಾಂಗ್ ಜನಕ್ಲಿಗೆ ರೀಚ್ ಆಪನಿಯರ್ ಪದ್ಯ ಬಂತೇರ ಹಾಕ್ಲಮಿತ್ತು ಅಂಡ್ ಆ ಪದ್ಯ ಪನ್ಪುನಾಗ್ಲೇ ಕಾರಣ ಐನ ರಾಗನ ಕಂಪೋಸ್ ಮಲ್ತಿನಾಗ ಆ ರಾಗ ಕಂಪೋಸ್ ಮಲ್ಪನಾಗ ಐಕೆ ಎಡ್ಡೆ ಸಾಹಿತ್ಯ ತಿಕ್ಕಣ ಮಾತ್ರ ಜನಕ್ಲಿಗೆ ಮಸ್ತ್ ರೀಚ್ ಆಪುಂಡು ಅದು ಮ್ಯೂಸಿಕ್ ಸಾಹಿತ್ಯ ಉಂದೇನು ಬೇತೆ ಮಜಲ್ಡ್ ತೂಪಿನಾಂಡ ಮೇರೆ ಹೀರೋ ಇತ್ತ ಸರ್ ಈಗ ನನಗೊಂದು ಆತರ ಆತ ಪೊರ್ಲುದ ಸಂಗೀತ ನಾನು ನಿಮ್ಮನ್ನು ಬಹಳಷ್ಟು ವರ್ಷಗಳಿಂದ ನೋಡಿದ್ದೇನೆ ಸರ್ ನೀವಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಕಲಾವಿದರ ಸಾಥ್ ಕೂಡ ನಿಮಗೆ ಸಿಕ್ಕಿದೆ ಅನುಭವಗಳು ಕೂಡ ಇದೆ ಮತ್ತೆ ಕೃಷ್ಣ ಮಠ ಅನ್ನೋದು ನಿತ್ಯ ಸಂಗೀತದ ಒಂದು ಆಡಂಬಲ ಅದು ಇಲ್ಲಿ ಯಾರೆಲ್ಲ ಬಂದೋಗಿದ್ದಾರೆ ಅಂತ ಕೃಷ್ಣ ಮತ್ತೆ ಮುಖ್ಯ ಪ್ರಾಣನಿಗೆ ಗೊತ್ತು ಎಲ್ಲರಿಗೂ ನೆನಪಿಟ್ಕೊಳ್ಳೋ ಕಷ್ಟ ಯಾಕೆಂದ್ರೆ ವರ್ಷ ಪೂರ್ತಿ ಬರ್ತಾ ಇರ್ತಾರೆ ಅಂತಹ ಕಾಲಘಟ್ಟದಲ್ಲಿ ನೀವು ಇದೇ ಪರಿಸರಲ್ಲಿದ್ದು ನನಗನಿಸುತ್ತೆ ನಿಮ್ಮ ಮಾಮೂಲು ದಾರಿಗಿಂತ ಸ್ವಲ್ಪ ಭಿನ್ನವಾಗಿತ್ತು ಅಂತ ಅನಿಸೋದಿಲ್ಲ ಅಥವಾ ನಿಮ್ಗೊಂದು ಹೊಸ ಅವಕಾಶ ಸಿಕ್ತು ಅಂತಲ್ಲ ಏನು ಅಥವಾ ನಿಮ್ಗೆ ಇಲ್ಲ ಇಂಥ ಪ್ರಾಜೆಕ್ಟ್ಗಳು ಸುಮಾರು ಆಗಿದೆ ನನಗೂ ಸೂರ್ಯಣ್ಣನಿಗೂ ಒಡನಾಟ ಸಾಧಾರಣ ಕಾಲ 3-4 ವರ್ಷಗಳಿಂದ ಇವರದ್ದೇ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಮಾಡಿದೆ ನಾನು ಬಟ್ ಇದೊಂದು ನಾನು ಕಂಡುಕೊಂಡಂತ ಸ್ವಲ್ಪ ಹೊಸತನದ ಸ್ವಲ್ಪ ಭಿನ್ನವಾಗಿರ್ತದೆ ಆದರೆ ಒಂದು ವಿಶೇಷ ಅಂಶ ಇಲ್ಲಿ ಇನ್ನು ಮುಖಸ್ತುತಿ ಅಲ್ಲ ಸೂರ್ಯಣ್ಣನೊಂದು ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿದ್ರೆ ಸಾಹಿತ್ಯ ಹೇಗೆ ಪ್ರಸ್ತುತಿಪಡಿಸಬೇಕು ಸಂಗೀತ ಹೇಗೆ ಇರಬೇಕು ಅವರ ಆಶಯ ಏನಿದೆ ಅದನ್ನು ಬಹಳ ಸ್ಪಷ್ಟವಾಗಿ ಕಾರ್ಯಕ್ರಮ ನಮ್ಮದು ಈ ಪ್ರಾಜೆಕ್ಟ್ ಶುರುವಾಗುವಾಗಲೇ ಹೇಳ್ತಾರೆ ಸೊ ನಮಗೆ ಅವರ ಮನಸ್ಸಲ್ಲಿ ಏನಿದೆ ಎಂಬುದನ್ನು ಬಹಳ ಸುಂದರವಾಗಿ ತಲುಪಿಸ್ತಾರೆ ಅವರು ಅದನ್ನು ಗೊತ್ತಾಗ್ತದೆ ಮತ್ತೆ
ಈ ನೆಕ್ಸ್ಟ್ ಸ್ಟೆಪ್ ತುಂಬಾ ಈಸಿ ಆಗ್ತದೆ ಅಂತ. ಹೌದು ಹೌದು ಇಲ್ಲ ನೀವೊಂದು ಮಾಡುದು ಮತ್ತೆ ಅದ್ರಲ್ಲಿ ಅವರಿಲ್ಲ ಅಂತ ಹೇಳುದು, ಇನ್ನು ಅವರಿಲ್ಲ ಮೊದಲೇ ಆಗಿರೋ ಒಂದು ರೂಟ್ ನೀವು ಹಾಕೊಳ್ಲಿಕ್ಕೆ ಆಗ್ತದೆ. ಹೌದೌದು. ಈಗ ಅವರು ನನ್ನ ಬಳಿ ಬಂದು ರೆಕಾರ್ಡಿಂಗ್ ಮಾಡಿಕೊಳ್ಳಿಕ್ಕೆ ಆಡಿಯೋ, ಅದರೊಂದಿಗೆ ಹಿನ್ನೆಲೆ ಸಂಗೀತ ಜವಾಬ್ದಾರಿ ಕೊಟ್ಟರು. ಮೂಲ ಹಾಡಿನ ಸಂಯೋಜನೆ, ರಾಗ ಸಂಯೋಜನೆ ಅವರೇ ಮಾಡಿದ್ರು. ಆದರೆ ಅವರ ಒಂದು ನೇಚರ್ ಹೇಗಿತ್ತು ಹೇಳಿದ್ರೆ, ನನಗೆ ಯಾವ ರೀತಿ ಬೇಕು ಈ ಪ್ರಾಜೆಕ್ಟ್ ಎಂಬುದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಇಲ್ಲ, ಅದು ಅವ್ರ ದೊಡ್ಡ ಮಾತು, ಅದು ಅವ್ರ ದೊಡ್ಡ ಮಾತು. ಅದನ್ನ ಯಾಕಂದ್ರೆ ನಾನು ಹೇಳಿದ್ದವರಿಗೆ ಒಂದು 10% ಅಂತ ಕಾಣುತ್ತೆ. ಅವರು ಅದು 90, ನಾನು ಹೇಳಿಲ್ವಾ, ಸಾಂಗ್ ಹೀರೋ ಅವರು. ನಾವೇನೋ ಬರಿತೀವಿ ಬಿಡಿ, ನಾವೇನೋ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಏನೋ ಬರಿತೀವಿ, ಗೀಸ್ತೀವಿ, ಅದು ಬೇರೆ. ಮತ್ತೆ ಇವರಿಗೆ ರಾಗ ಹೇಳಿದಾಗ ಇವ್ರನ್ನ ಹಾಡ್ತಾರೆ. ಅದನ್ನ ಚೌಕಟ್ಟು ಒಳಗಡೆ ಒಂದು ಕೂರ್ಸುದಂತ. ಆದ್ರೆ ಯೂಶುವಲಿ ಸಂಗೀತ ಕಂಪೋಸ್ ಮಾಡುವಾಗ ನಾವು ಮುಖ್ಯವಾಗಿ ನೋಡುವಂಥದ್ದು ಅದರ ಮಾತ್ರೆಗಳು, ಅದರ ಛಂದಸ್ಸು. ಅದ್ರ ಕಷ್ಟ ಅನಿಸ್ಬಾರ್ದು. ಇವರ ಆಲ್ಮೋಸ್ಟ್ ನಾನು ಕಂಡುಕೊಂಡಂಥ ಹೆಚ್ಚಿನ ಹಾಡುಗಳಲ್ಲಿ ಅವರ ಮುಂದಿನ ಪ್ರಾಜೆಕ್ಟ್ ಕೂಡ ನಾನು ಕೆಲವೊಂದು ಕೇಳಿಸಿದ್ದಾರೆ. ತುಂಬ ಸುಂದರವಾಗಿ ಸಂಗೀತ ನಿರ್ದೇಶಕರು ಯಾವುದೇ ರೀತಿಯ ಕಷ್ಟಪಡದೆ ಸಂಗೀತವನ್ನು ಸಂಯೋಜನೆ ಮಾಡುವ ರೀತಿಯಲ್ಲಿ ಅವರ ಸಾಹಿತ್ಯ ಉಂಟು. ಸಂಗೀತ ನಿರ್ದೇಶಕ ನಾನು ತಿಳ್ಕೊಂಡ ಮಟ್ಟಿಗೆ ಅಥವಾ ನಾನು ಕೇಳಿಪಟ್ಟ ಮಟ್ಟಿಗೆ, ಸಾಹಿತ್ಯ ಬರೆಯುವವನಿಗೆ ಆ ಸಂಗೀತದ ಅರಿವು ಮತ್ತು ಸಂಗೀತ ನಿರ್ದೇಶಕನ ಒಂದು ಇರುವಂತಹ ಅವನ ಕೆಲಸದ ಬಗ್ಗೆ ಏನಾದರೂ ಜ್ಞಾನ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಅವರು ಖುಷಿ ಬಂದಾಗ ಬರೆದಿರ್ತಾರೆ. ಅವರು ನಿಮ್ಮ ಮಾತ್ರೆಗಳು ಅಥವಾ ಏನು ಇಷ್ಟೊಂದು ಇದರೊಳಗೆ ನಿಲ್ಲುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಅವರಿಗೊಂದು ಟ್ಯೂನ್ ಇಲ್ಲದಿದ್ದರೆ ಸುಂದರವಾದ ಸಾಹಿತ್ಯ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಸ್ಪೆಷಲಿ ನಾನು ಹೇಳ್ತಾರೆ ಏನು ರೈಮಿಂಗ್ ವರ್ಡ್ಸ್ ಅಂತ ಪ್ರಾಸಗಳು, ಅಂತ್ಯಪ್ರಾಸವೋ, ಆದಿಪ್ರಾಸವೋ, ಮಧ್ಯಪ್ರಾಸವೋ, ಅದು ಎಲ್ಲವೂ ಕೂಡ ಈ ಏರಿಳಿತಗಳ ಮಧ್ಯೆ ಅಲ್ಲಿ ಹಾಕಬೇಕಾದಂಥ ಪರ್ಟಿಕ್ಯುಲರ್ ವರ್ಡಿನ ಬಗ್ಗೆ ಅವು ಅಷ್ಟು ಅನುಭವ ಇದ್ರೆ ಮಾತ್ರ ಅವ್ರಿಗೆ ಈಸಿ ಆಗುತ್ತೆ, ನಿಮಗೆ ಈಸಿ ಆಗುತ್ತೆ. ನಮಗೆ ಇನ್ನೊಂದು ಈಸಿ ಏನು ಹೇಳಿದ್ರೆ, ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಬೇಕಾದ್ರೆ, ಅಮೆಂಡ್ಮೆಂಟ್ಸ್ ಬೇಕಾದ್ರೆ ತಕ್ಷಣ ಮಾಡಿ ಕೊಡ್ತಾ ಇದ್ರು. ಹಾಗಲಿಕ್ಕೆ ಹೋಗಿ ನಿಮಗೆ ಒತ್ತಕ್ಷರಗಳು, ಅರ್ಧಾಕ್ಷರಗಳು ಅದೆಲ್ಲ ಸಮಸ್ಯೆಗಳು ಬಂದೇ ಬರ್ತದೆ. ಸಂಗೀತಕ್ಕೆ ಅದನ್ನ ಸಂಯೋಜನೆ ಮಾಡುವಾಗ ಸಮಸ್ಯೆ ಇರುವಂತದ್ದು ಯಾವುದಕ್ಕೂ ಕೂಡ ಇವರ ಕಡೆಯಿಂದ ಯಾವುದೇ ತೊಂದರೆ ಇರಲಿಲ್ಲ. ಇನ್ನೊಂದು ಅವ್ರ ಬಗ್ಗೆ ದೈವೈದ್ಯತೆ ಫಿಲ್ಮ್ ಅಲ್ಲಿ ನಾನು ಸಾಕಷ್ಟು ತಿಳ್ಕೊಂಡಿದ್ದೀನಿ. ಈಗ ಅದರ ನಿರ್ದೇಶಕರಾದ ಭಾಸ್ಕರಣ್ಣ ನನಗೂ ಗುರುಪ್ರಾಯರಾಗಿದ್ದವರು. ಅವಾರ್ಡ್ ಬಂತಲ್ಲ ಅಂಟ್ರಾ ಮಜಾಲಡ್ರಿ ಪಾಂತೆರ. ಯಾಕೆಂದ್ರೆ ಇವತ್ತಿಗೂ, ಯಾಕಂದ್ರೆ ಅದಕ್ಕೆ ಭಾಸ್ಕರಣ್ಣ ಹೇಳ್ತಿದ್ರು, ಅಷ್ಟು ದೂರದಿಂದ ಬರ್ತಾರೆ ಬಂದಾಗ ಒಂದು ತಲೆಯಲ್ಲಿ ಒಂದಿಷ್ಟು ಇಟ್ಕೊಂಡು ಬರ್ತಾರೆ ಅಂತ. ಯಾಕಂದ್ರೆ ಭಾಸ್ಕರಣ್ಣನಿಗೆ ಗೊತ್ತಿತ್ತು ಅವರಿಗೆ. ಒಂದನೇದಾಗಿ ಯಾವುದೇ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಸರಿಯಾದ ಕಲ್ಪನೆ ಇಲ್ಲದಿದ್ರೆ ಅವರು ಸಂಗೀತ ನಿರ್ದೇಶಕನಿಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ನೀವು ಏನು ಮಾಡಬೇಕು ಅಂತ ಅವ್ರು ಹೇಳಿದ್ರೆ ನಿಮ್ಗೆ ಅರ್ಥ ಆಗಬೇಕು, ಹೇಳಲೇಬೇಕಾಗ್ತದೆ ಹೇಗಿರ್ಬೇಕು ಅಂತ, ಅವರ ಒಂದು ಅಪೇಕ್ಷೆ ಹೇಗಿರಿ. ಮತ್ತೆ ಎಲ್ಲಕ್ಕಿಂತ ನೀವು ಆವಾಗಲೇ ಹೇಳಿದ ಹಾಗೆ ಸಾಹಿತ್ಯ ಎಷ್ಟೇ ಚಂದ ಇದ್ರು, ಸಂಗೀತ ಎಷ್ಟೇ ಚಂದ ಇದ್ದು, ಗಾಯಕನ ಹೃದಯ ತಲುಪುವಂತೂ ಗಾಯಕರ ಮುಖಾಂತರವಾಗಿ. ಸೊ ಇವರ ಕಲ್ಪನೆಯಲ್ಲಿ ಯಾವ ರೀತಿ ಹಾಡು ಪ್ರಸ್ತುತಿ ಆಗಬೇಕೋ ಅದನ್ನು ಸಮರ್ಥವಾಗಿ ಕಲಾತ್ಮಕ ನಿರೂಪಣೆ ಮಾಡಿದ್ದಾರೆ. ಅವರ ಎಸ್ಪೆಷಲಿ ಈ ಹಾಡಿಗೆ ಅವರ ಸ್ವರ ತುಂಬಾ ಧ್ವನಿ ಅತ್ಯಂತ ಸೂಟ್ ಆಗುವಂತ. ಉಡುಪಿಗೆ ಮತ್ತು ತುಳುನಾಡಿಗೆ ಒಂದು ದೇವರು ಕೊಟ್ಟಿದ್ದಾನೆ ಮರ ಇಲ್ಲಿದ್ದು. ಏನಂದ್ರೆ ಈ ಕೆಲವು ಹಾಡುಗಳು ಈ ಕಂಠದಿಂದ ಬಂದಾಗ ಮತ್ತೆ ಯಾವ ಕಂಠದಿಂದ ಬಂದರೂ ಆಗುದಿಲ್ಲ. ನಿಮಗೆ ಏನಂದ್ರೆ ಎಲ್ಲಿ ತನಕ ಮುಟ್ಟಿದೆ ಅಂದ್ರೆ ನೀನು ಕಲಾವತಿ ಕಫ ನೋಡಿತ್ತಂತ ಹೇಳುವ ಲೆವೆಲ್ ಸೊಗಡು ಅವರ ಧ್ವನಿಯಲ್ಲಿ ಬರುವಷ್ಟು ಚಂದ ಇದೇ. ನಿಮಗೆ ನೀವು ಬಹಳಷ್ಟು ಕಾರ್ಯಕ್ರಮ ಹೋದಾಗ ಎಲ್ಲರೂ ಒಳ್ಳೆ ಹಾಡುವವರು ಇದ್ದಾರೆ ತುಂಬಾ ಜನ. ನಮ್ಗೆ ಏನಾಗುತ್ತೆ ಅಂದ್ರೆ ಕಲಾವತಿ ಅಕ್ಕ ಹಾಡಿದ ತಕ್ಷಣ ಏನಂದ್ರೆ ನೀನು ಕಲಾವತಿ ಅಕ್ಕ ಪಂಡಂಡನ ಅಂದ್ವೇ ಬರ್ಲು ಅಂತ ಅಲ್ಲಿ ಒಂದು ರಿಜಿಸ್ಟರ್ ಆಗಿಬಿಡ್ತದೆ ಅಂತ. ತುಳು ಜನಪದ ಶೈಲಿಯ ಹಾಡುಗಳು ಕನ್ನಡ ಕೂಡ ಅಷ್ಟೇ ಉತ್ತಮವಾದ ಧ್ವನಿ ಅವರದ್ದು, ನೇರವಾಗಿ ತಲುಪ್ತದೆ ಕೇಳುವನ ಹೃದಯವನ್ನ ನೇರವಾಗಿ ತಲುಪ್ತದೆ. ಮುರಳಿ ನನಗೆ ಫಸ್ಟ್ ಮುರಳಿಯನ್ನ ಸ್ಟುಡಿಯೋ ಅಲ್ಲಿ ಹೋದ ನಾನು ಯಾರು ರೆಕಾರ್ಡಿಂಗ್ ಏರುಲ್ಲಿರ್ಗೆ ಮುರಳಿಯಣ್ಣಲ್ಲಿ ನಂದು ತುಂಬಾ ದಿವಸದ ಆಸೆ ಮುರಳಿಯಣ್ಣ ಜೊತೆಗೆ ತುಂಬಾ ಹಾಡು ಮಾಡ್ಬೇಕು ಅವರು. ಮತ್ತೆ ಅವರಲ್ಲಿ ಕೂತರಂದ್ರೆ ಅವರು ತುಂಬಾ ಶಾಸ್ತ್ರೀಯ ಜ್ಞಾನ ಭಂಡಾರ, ಏನಾದ್ರೂ ಇದ್ರೆ ಹೇಳ್ತಾರೆ, ಅವರಿಂದ ನಮ್ಗೆ ಏನಾದ್ರು ಸಿಗ್ತದೆ ತಕೊಂಡು ಹೋಗ್ಲಿಕ್ಕೆ. ಮತ್ತೆ ನನ್ಗೆ ಒಂದು ಮತ್ತೆ ನನ್ಗೆ ತುಂಬಾ ಅದೊಂದು ಪ್ರೀತಿ ಅವ್ರ ಹತ್ರ, ಗೌರವ. ಯಾಕಂದ್ರೆ ದೇವರೊಂದು ಪುಣ್ಯ ಆತ್ಮಗಳಿಗೆ ಅದನ್ನೆಲ್ಲ ಎಲ್ಲ ಅನುಗ್ರಹಿಸುದು. ಅವರಿಗೆ 7-8 ಇನ್ಸ್ಟ್ರೂಮೆಂಟ್, ಅದು ನಮ್ಗೆ ಖುಷಿ ಅಂತ. ಅದಕ್ಕಿಂತ ದೊಡ್ಡ ವಿಷಯ ಹೇಳ್ತಾನೆ, ಅವ್ರ ಹೆಸರು ನೋಡಿ. ಹೌದು, ನನ್ನ ಕೃಷ್ಣನದು ಮುರಳಿ ಹೆಸರಿನಲ್ಲಿ ಮುರಳಿ ವಾದಕರಾಗಿ ಅವರು ಇವತ್ತು ಫೇಮಸ್ ಆಗಿದ್ದಾರೆ. ಅದಕ್ಕಿಂತ ದೊಡ್ಡ ನೀವು ಅನುಗ್ರಹ. ಯಾಕಂದ್ರೆ ಯಾರು ಏನ್ ಯೋಚನೆ ಮಾಡ್ಕೊಂಡು ಅದೇ ಈಗ ಇವ್ರು ಹೇಳ್ದಂಗೆ ನೋಡಿ, ಕೆಲವರು ಸಂಗೀತ ನಿರ್ದೇಶಕ ಅಂತ ಹೇಳಿದ್ರೆ ಸುಮ್ಮನೆ ನಿರ್ದೇಶಕ ಏನೋ ಆಜುಬಾಜು ಜನ ತಿಳ್ಕೊಂಡು ಸುಮ್ಮನೆ ಒಂದು ಸೂರ್ಯನ ಸುಮಾರು ಜನ ಬರ್ಪೇರಿ. ಆದ್ರೆ ಇವ್ರು ಹಾಗಲ್ವಲ್ಲ,
ಇವರು ಖುದ್ದು ಬಾರಿಸ್ತಾರೆ, ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾರೆ. ಆರ್ನ ಶ್ರದ್ಧೆನೆ ಇನಿಕ್ ನಮ್ಮ ಈ ಸೋಬಾನೆ ನೀತಿ ಬುರ್ಲಿಕ್ಕೆ ಅಂತ 100%. ಬ್ರೇಕ್ ಆತ್ಮೀಯ ವೀಕ್ಷಕರೇ, ಸೋಬಾನೆ ತಂಡದ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ. ಅದಕ್ಕೆ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ಸೋಬಾನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ರಾಜ್ಯ ಪ್ರಶಸ್ತಿ ವಿಜೇತ ನಿರ್ದೇಶಕರು, ನಟರು, ಹಲವಾರು ವರ್ಷಗಳಿಂದ ಕಲಾಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ನಮ್ಮ ಉಡುಪಿಯ ಹೆಮ್ಮೆಯ ಸೂರ್ಯೋದಯ ಪರಂಪಳ್ಳಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗಾನಕೋಗಿಲೆ ಕಲವತೆಕ್ಕನಿಗೂ ಅದೇ ರೀತಿ ಸರ್ ಮುರಳೀಧರ್ ಮತ್ತೊಮ್ಮೆ ಸ್ವಾಗತ. ಸರ್, ನನಗೆ ನೇರವಾಗಿ ಸೋಬಾನೆ ಹತ್ರವೇ ನಾವು ಸ್ವಲ್ಪ ಮಾತಾಡೋಣ. ಯಾವ ಥರದ ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡಿದ್ದೀರಿ ಅಂತ? ಸೂರ್ಯನ ಅಭಿಪ್ರಾಯ ತಿಳಿದುಕೊಂಡು ಮತ್ತೆ ಬಂತು. ಯಾಕಂತಂದ್ರೆ ಅವರು ಈ ಪ್ರಾಜೆಕ್ಟ್ ತಗೊಂಡು ಬಂದ ದಿವಸ ಬಹಳ ಅವ್ರು ಇಲ್ಲ ಅಂತ ಹೇಳಿರ್ಬೋದು, ಆದ್ರೂ ಕೂಡ ಬಹಳ ವಿವರವಾಗಿ ಅವರ ಕಲ್ಪನೆ ಏನು ಅಂತ ನಂಗೆ ತಿಳಿಸಿದ್ದಾರೆ. ನಿಮಗೊಂದು ಚೌಕಟ್ಟು ಅವರ ಮನಸ್ಸಿನಲ್ಲಿ ಏನುಂಟು ಅದನ್ನು ಹೇಳಿದ್ದಾರೆ. ಅದರೊಂದಿಗೆ ಹೇಳಿದ್ದಾರೆ ಸಂಗೀತದ ಹಿನ್ನೆಲೆ ಸಂಗೀತ ಸಂಪೂರ್ಣ ಸ್ವಾತಂತ್ರ್ಯ ನಿಮಗೆ, ಲಿಬರ್ಟಿ ನಿಮಗೆ ಉಂಟು, ನೀವು ಹೇಗೆ ಬೇಕಾದ್ರೆ ಪ್ರಯೋಗ ಮಾಡಿ ಅಂತ. ಹಾಗಾಗಿ ಅವರು ಆ ರೀತಿ ಜವಾಬ್ದಾರಿ ಕೊಡ್ಲಿಕ್ಕೆ ಹೋಗಿ ನಾವು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದ್ದೆ. ಈಗ ಯಾಕಂತಂದ್ರೆ ವಿಶೇಷವಾದ ವಿಸ್ತಾರ ಸ್ವಲ್ಪ ಜಾಸ್ತಿ ಆಗ್ತದೆ ಒಂದು. ಇನ್ನೊಂದು, ನನ್ನ ಯೂಶುವಲಿ ನಂತರ ಬರೋ ಪ್ರಾಜೆಕ್ಟ್ಗಳಿಗೆ ನಾನು ಹೆಚ್ಚಾಗಿ ಸಾಹಿತ್ಯವನ್ನು ತಿಳ್ಕೊಂಡು ಅದರ ಮೂಲ ಆಶಯವನ್ನು ತಿಳ್ಕೊಂಡು ಸಂಗೀತ ಹಾಕುವಂಥ ಕ್ರಮ. ಹಾಗಾಗಿ ಇದಕ್ಕೆ ದಡಬಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಂಪೂರ್ಣ ಶಾಸ್ತ್ರೀಯ ರೀತಿಯಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ. ಹೊಸ ಪ್ರಾಕಾರದ ಒಂದು ಹಾಡು ಹಾಗಲ್ಕೂ ಇದಕ್ಕೆ ಕೆಲವೊಂದು ವಿಶೇಷವಾದ ಇನ್ಸ್ಟ್ರೂಮೆಂಟ್ಗಳನ್ನು ಕೀಬೋರ್ಡ್ ಮುಖಾಂತರ ಮತ್ತು ಲೈವ್ ಇನ್ಸ್ಟ್ರೂಮೆಂಟ್ಗಳು ಉಪಯೋಗ ಮಾಡಿದ್ದೇನೆ ನಾನು. ಅದು ಅದರ ಅರ್ಥ ಮತ್ತೆ ಹಾಡು ಸಾಗುವ ರೀತಿಯನ್ನು ಇವರು ತಿಳಿಸಿದ್ದಾರೆ. ಹಾಲ್ಕು ಎಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಬೇಕು ಎಂಬುದು ನನಗೆ ಸ್ಪಷ್ಟ ಆಯಿತು. ಸೊ ನನ್ನ ತಿಳುವಳಿಕೆಯ ಪ್ರಕಾರ ಉಪಯೋಗ ಮಾಡಿದ್ದೇನೆ. ಅವರಿಗೆ ತುಂಬಾ ಮೆಚ್ಚುಗೆ ಆಗಿದೆ. ಇದು ಡೋಲ್ ಯೂಸ್ ಮಾಡ್ತಾರೆ. ಡೋಲ್ ನಾವು ಈ ಪ್ರೋಮೋಗೆ ಈ ಪ್ರಮೋಷನ್ ವಿಡಿಯೋ ಮಾಡಿದ್ವಿ. ಪ್ರಮೋಷನ್ ವಿಡಿಯೋ ಅಲ್ಲ, ಈಗ ಅದನ್ನ ಈಗ ಆಲ್ಬಮ್ ಸಾಂಗ್ ಫಸ್ಟಿಗೆ ನೋಡಿದಾಗ ಏನಾಯ್ತು ಗೊತ್ತಾ, ನಮಗೆ ಒಬ್ಬ ಪ್ರೇಕ್ಷಕನಾಗಿ ವೀಕ್ಷಕನಾಗಿ ಫಸ್ಟಿಗೆ ಒಂದ್ಸಲಕ್ಕೆ ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಅದರಲ್ಲೆಲ್ಲ ನಮ್ಮ ಉಡುಪಿ ಸುತ್ತಾಟ ಮಾಡಿದಾಗ ಆಯ್ತು. ಒಂದ್ಸಲ ಬಸ್ ಅದು ಇದೆಲ್ಲ ಏನಂತ ತಿಳ್ಕೊಳ್ಬೇಕಾದ್ರೆ ಇವರು ಧ್ವನಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಟ್ರೈಲರನ್ನು ಕೂಡ ಅದ್ಭುತವಾಗಿ ಮಾಡಿದಿರಿ. ಆ ಡೋಲು ಏನು ಸದ್ದಿದೆ ಅದೇನೋ ಒಂದು ಬೇರೆ ಕಲ್ಪನೆಯನ್ನು ಕೊಡ್ತಾ ಇದೆ, ಅದು ಹೇಗೆ ಅಂತ? ಡೋಲ್ ಅಂತ ಹೇಳಿದ್ರೆ, ಡೋಲ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಈ ಸಾಂಗ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಒಂದು ಚಿಕ್ಕ ಕಥೆನೇ ಹೇಳುತ್ತೆ. ಸುಮ್ಮನೆ ನಾವು ಸೋಬಾನ ಅಂತ ಹೇಳಿದಾಗ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತಲ್ಲ, ಅದ್ರ ಜೊತೆಗೆ ಒಂದು ಕತೆ ಹೇಳುತ್ತೆ. ಕಥೆಯಲ್ಲಿ ಏನಂತ ಹೇಳಿದ್ರೆ, ನನ್ನ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ನಾನು ಡೋಲನ್ನು ಯೂಸ್ ಮಾಡಿದ್ದೀನಿ. ಡೋಲ್ ಯೂಸ್ ಮಾಡ್ತೀನಿ ನಾನು. ಏನಕ್ಕೆ ಅಂತ ಹೇಳಿದರೆ ಅದು ಬೇಕು, ಅದು ಈ ನೆಲದ ಸಂಸ್ಕೃತಿ. ನಾನು ಈ ಮೊದಲು ಒಂದು ಎರಡು ಕಡೆ ನಮ್ಮೂರಲ್ಲೇ ಒಂದು ಕಡೆ ಹೇಳಿದೆ, ನಾನು ಡೋಲ್ ಬಾರಿಸುವವರನ್ನು ಹೊರಗೆ ನೀವು ನಿಲ್ಲಿಸಬೇಡಿ ಅಂತ. ನನಗೆ ಅದರ ಬಗ್ಗೆ ಬೇಜಾರಿದೆ. ನಮ್ಮಲ್ಲಿ ಎಲ್ಲ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತಾರೆ, ಪಾಪ ಡೋಲ್ನವರು ಮಾತ್ರ ಈ ದೇವಸ್ಥಾನದ ಹೊರಗಡೆ ಬಾರಿಸ್ತಾರೆ, ಬಾಕಿ ಎಲ್ಲರನ್ನೂ ಹೊರಗೆ ಕಳಿಸ್ತಾರೆ. ಕಲಾರಾಧಕನಿಗೆ ಮಾತ್ರ ಅದರ ಬೆಲೆ ಗೊತ್ತಾಗುತ್ತೆ. ಅರೆ ನಾನು ಅಂದ್ಕೊಳ್ಳೋದು, ಯಾಕೆ ಅವ್ರು ಏನಕ್ಕೆ ಹೊರಗಡೆ? ಅದಕ್ಕೆ ಉತ್ತರ ಇಲ್ಲ. ನಾನು ಒಂದು ಕಡೆ ನಮ್ಮ ಕಡೆಗೆ ಹೇಳಿದ್ದೀನಿ ಕೂಡ, ನಿನ್ನ ಸಿನಿಮಾದ ಪಾತ್ರ ಮುಲ್ಪ ಪಾತ್ರ ಬಲ್ಲಿ ಎಂಚತೆ ಪಿದಗೋಲ್ ಪಾತ್ರ ಹಂಗೆ ನನಗೆ ಆ ಥರ ಹೇಳಿದ್ರೆ ಯಾರೊಬ್ಬರಿಗೆ. ನಾನು ಇನ್ನೇನು ಆರ್ಗ್ಯೂ ಮಾಡೋದು ಅವ್ರ ಹತ್ರ. ಓಕೆ, ಅದು ಅವ್ರದ್ದು ನನ್ನ ಚೌಕಟ್ಟು ಬಂದಾಗ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ. ನನಗೆ ಯಾವ್ಯಾವ ಕಡೆಯಿಂದ, ಈಗ ಸಿನಿಮಾ ಮಾಡಿದಾಗಲೂ ಅದರ ಮೊದಲು ಯೂಸ್ ಮಾಡಿದ್ದೀನಿ, ಸಿನಿಮಾದಲ್ಲಿ ಮಾಡಿದ್ದೀನಿ. ಈಗ ಮೊನ್ನೆ ಇದರಲ್ಲಿ ಯಾವ ಥರ ಯೂಸ್ ಮಾಡ್ಬೋದು, ಮಾಡಬೇಕು, ಮಾಡಿದ್ದೀನಿ. ನಾನು ಆ ಡೋಲನ್ನು ಯೂಸ್ ಮಾಡಿದ್ದೀನಿ. ಅದು ನೀವು ಸಾಂಗ್ ನೋಡ್ಬೇಕು, ಸಾಂಗ್ ನೋಡಿದರೆ ಗೊತ್ತಾಗುತ್ತೆ, ಒಂದು ಬಿಟ್ಟು ಬಂದು ಹೋಗುತ್ತೆ ಡೋಲ್. ಅಂದರೆ ಅವರು ಇದೀಗ ನೀವು ನಮ್ಮ ತುಳುನಾಡಿನ ಎಲ್ಲ ದೈವ ದೇವರುಗಳನ್ನು ಕೇಂದ್ರೀಕರಿಸಿಕೊಂಡು ಮಾಡಿದ್ರು, ಅಲ್ಲ ಪರ್ಟಿಕ್ಯುಲರ್ ಒಂದು ದೈವದ ಮೇಲೆ? ಇಲ್ಲ, ಎಲ್ಲ ದೇವರನ್ನ ನಾವು ಅಂದರೆ ಒಂದು ಶಬ್ದದಲ್ಲೇ ಹೇಳಿದೀವಿ ನಾವು. ಅಂದರೆ ಎಲ್ಲ ದೇವರನ್ನ ನಾವು ಅಡ್ಡ ಬಿದ್ದು ನಾನು ಈ ಸೋಬಾನೆ ಹಾಡನ್ನು ಹಾಡ್ತೀನಿ, ನಾನು ಈ
ತುಳು ಮಣ್ಣ ಮಗಳಿಗೆ ನಾನು ಶುಭ ಹಾರೈಸ್ತೀನಿ ಅಂತ ಆ ಥರ ಆ ಲೈನನ್ನು ತಗೊಂಡಿದ್ದೀವಿ. ಮತ್ತು ಇದರಲ್ಲಿ ಅದೇ ಒಂದು ಕತೆ ಓಡ್ತಾ ಇರ್ತದೆ. ಈಗ ಬೇರೆ ಈಗ ಆಲ್ಬಮ್ ಸಾಂಗ್ ಅಂತ ಹೇಳಿದಾಗ ಒಂದು ಪೋಸ್ಟರ್ ಇರುತ್ತೆ, ಆ ಪೋಸ್ಟರಲ್ಲಿ ಒಂದು ಸಾಂಗ್ ಹೋಗ್ತಾ ಇರುತ್ತೆ, ಒಂದು ಪೋಸ್ಟರ್ ಕಾಣುತ್ತೆ. ಇಲ್ಲಿ ಹಾಗಲ್ಲ, ಇಲ್ಲಿ ಆ ಸಾಂಗಿಗೆ 5 ಚರಣ ಒಂದು ಪಲ್ಲವಿ ಪೂರ್ತಿ ಕತೆ ಹೋಗುತ್ತೆ ಇದರಲ್ಲಿ. ನಿಮಗೆ ಕೇಳಿದಾಗ ನೋಡಿದಾಗ ಹೌದಲ್ಲ ಈ ಥರ ಅಲ್ಲ ಓಕೆ ಅನಿಸುತ್ತೆ. ನಮಗೊಂದು ಆಸೆ ಇತ್ತು, ಸೂರ್ಯಣ್ಣಂದು ಹೊಸ ಪ್ರಾಜೆಕ್ಟ್ ಬೇಕಂತ ಭಾಳ ದಿನಗಳ ನಂತರ. ಸೂರ್ಯಣ್ಣ ಮಾಡಲೇಬೇಕು ಅನ್ನೋಂಥ ಒಂದು ಒತ್ತಾಯ ನಿಮಗೆ ಗೊತ್ತಿಲ್ಲದೆ ನಮ್ಮಲ್ಲಿತ್ತು. ಯಾಕಂದರೆ ನಮ್ಮಲ್ಲಿ ಅಂದರೆ ನಾನು ಸೇರಿಸ್ಕೊಂಡಲ್ಲ, ನಮ್ಮೊಂದು ಹೊಲ ಇತ್ತು, ಒಂದು ಸೂರ್ಯಣ್ಣನ ಅಭಿಮಾನಿ ಬಳಗ. ಯಾಕಂದರೆ ಒಬ್ಬ ಅಸಾಧಾರಣವಾದ ಕೆಲಸವನ್ನು ಮಾಡುವಂಥ ಸಾಮರ್ಥ್ಯವಂತ ಅಲ್ಲೇ ನಿಲ್ಲಬಾರ್ದು ಅಂತ ಅಲ್ವ ಸರ್? ಖಂಡಿತ ಹೊಸ ಹೊಸ ಪ್ರಾಜೆಕ್ಟ್ಗಳು ಬಂದರೆ ಇದ್ದರೆ ಅದು ಇನ್ನೊಂದಷ್ಟಕ್ಕೆ ದಾರಿ ಮಾಡಿ ಕೊಡ್ತದೆ. ಇಲ್ಲ, ನಾನು ಏನಂತ ಹೇಳಿದರೆ ನಂದು ಹೊಸ ಪ್ರಾಜೆಕ್ಟ್ ಇತ್ತು, ಹೆಸರು ಬಂದು ದೇಶ್ ಅಂತ. ನಾನು ಹಿಂದಿಯಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೆ. ಹಿಂದಿ ಅಂತ ಹಿಂದಿಯಲ್ಲಿ ಮಾಡ್ತಾರೆ ಹಂಗಲ್ಲ, ಸೇಮ್ ಬಜೆಟ್, ಇಲ್ಲಿದೆ ಬಜೆಟ್. ಓಕೆ, ಡೈಲಾಗ್ ಹಿಂದಿಯಲ್ಲಿ ಇರುತ್ತೆ ಅಷ್ಟೇ, ಶೂಟಿಂಗ್ ಬಂದು UPಯಲ್ಲಿ ಇರುತ್ತೆ. ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು, ಅಂದರೆ ಇನ್ನೇನು ಶೂಟಿಂಗ್ ಹೋಗಬೇಕು ಅಂತ. ಹೋದ ಮಾರ್ಚಲ್ಲಿ ಸಿನಿಮಾ ಫಿನಿಶ್ ಆಗಬೇಕಿತ್ತು. ಈ ಕೊರೋನಾದಿಂದ ಅದು ನನ್ನ ದೇಶದ ಬಗ್ಗೆ ಒಂದು ಅದ್ಭುತ ಕಥೆ ಅದು. ಓಕೆ, ಅದು ಕೂಡ ಅಂತ ಹೇಳಿದರೆ ಒಂದು 13 ವರ್ಷದ ಹೆಣ್ಮಗಳ ಹಿಂದೆ ಅದು ಕತೆ ಹೋಗುತ್ತೆ. ಓಕೆ, ಆ ಥರ ಹೇಳುವಂಥ ಕತೆ ಅದು ಬರಬೇಕಿತ್ತು. ಕಾರಣ ಅಂತ ಬರಲ್ಲ, ಬರುತ್ತೆ. ಬರುತ್ತೆ ಮಾಡಲೇಬೇಕು ಅದನ್ನು. ಹೌದು, ಮಾಡಲೇಬೇಕು. ನಮ್ಗೆ ನೀವು ಒಮ್ಮೆ ಹಿಂದಿಯಲ್ಲಿ ಹೋಗ್ಬೇಕು. ನಮಗೆ ಅಲ್ಲ, ಹಿಂದಿಗೆ ಹೋಗ್ಬೇಕಂತ ಹಿಂದಿಗಲ್ಲ, ಹಿಂದಿಯಲ್ಲಿ ಅದು ಇನ್ನೊಂದು ಏನಂತ ಹೇಳಿದ್ರೆ ಹಿಂದಿಯಲ್ಲಿ ಏನಕ್ಕೆ ಮಾಡ್ತಾರೆ, ಇಲ್ಲಿ ಮಾಡ್ಬೋದಲ್ಲ ಈ ಲ್ಯಾಂಗ್ವೇಜ್ ಅಂದರೆ ಆ ಕಥೆಯ ತಿರುಳು ಇಡೀ ದೇಶಕ್ಕೆ ಸಂಬಂಧಪಟ್ಟ ಕಥೆ ಅದು. ಅದು ಬೊಕ್ಕೊಂಜುಂಡು ಸೂರ್ಯಣ್ಣ ಎಂಕ್ಲೆಗೆ ಅಂಚಿಡಿದು ಸುನಿಲ್ ಶೆಟ್ಟರ್ ಅಕ್ಲು ಮಾತ ಬತ್ತೇನೋ ಖುಷಿ ಆಗ್ಬಿಡಿ. ಹಿಂಗೆ ಮುಲ್ಪರ್ದು ಎರಡು ಪೋಯಿರ ಮಂಡೆ ಹಚ್ಚಾಬ್ ಕೆಲವರಿಗೆ ಅಂಚದ ಮಂಡೆ ಅಣ್ಣ ಪೋದಲ್ಪ ಉಂತಿಬೇಕ ಸಾಧನೆ ಇಬೇಕಾ ಪ್ರತಿಯೊರೆಲ್ಲ ನಮ್ಮೊಟ್ಟಿಗೆ ಉಪ್ಪೇರು ಅಂಚ ಬಂಡದು ಈ ನಿಕ್ಕಲ ಪ್ರತಿಯೊಂದು ಫಿಲ್ಮನ್ನ ಈಗಿನ ಪ್ರತಿಯೊಂದು ಪ್ರಾಜೆಕ್ಟನ್ನು ತುಳುನಾಡದ ಅಭಿಮಾನಿಗಳು ಮಸ್ತ್ ಲೈಕ್ ಮಾಡ್ತಾರೆ. ಸೊ ನಂಗೆ ಮಸ್ತ್ ಜನ ಒಳ್ಳೆಯದು. ಸೊ ಸೋಬಾನೆ 100% ರೀಚ್ ಆಪಣ ಅನ್ಪಣ ಕಾನ್ಫಿಡೆನ್ಸ್ ಮಾತ್ರೆಗಳು ಉಂಟು. ಆ್ಯಕ್ಚುಲಿ ಇದಿಲ್ಲ ಆಲ್ಬಮ್ ಸಾಂಗ್ಗೆ ಏನು ಗೊತ್ತು ಈ ಥರ ಪ್ರಮೋಷನ್ಗೆ ಇರ್ಕುಲ್ದೇ ಇರ್ನ ಮಲ್ಲ ಮನಸ್ಸು ಇರ ಅವೇನು ತೂದಾಯ್ಬೇಕಂದು ಒಂದೇನು ಪ್ರಮೋಷನ್ ಕೊರ್ಕ ಮಾಡೋದು ಒಂಜಿ ಎಂಕಲೇನು ಕುಲ ಎಂಚ ಬಂಡ ಪ್ರತಿ ಊರಿನ ಬೋರ್ಡ್ ಯಾನ್ ಪನ್ಪಿರಿ ಈ ಸಾಂಗ್ ಪ್ರತಿ ಊರಿನ ಇಲ್ಲಡ್ ಈ ಸಾಂಗ್ ಇಪ್ಪೊಡಾಯಿನ ಮ್ಯಾಟ್ರ್ ನೆಟ್ಟು ಅಂಚಿನ ಒಂಜಿ ವಿಷಯನುಲ್ಲ. ಪೊಣ್ಣು ಪುಟ್ಟೋಡು ದುಂಬು ಎಂಚ ಪುಣ್ಣು ಪುಟ್ಟದಾಯಿ ಬಕ್ಕ ಎಂಚ ಎಪ್ಪೋಡು ಪನ್ಪಿನ 100% ಮಾರಲ್ ಕೊರ್ಪಿನ ಬಕ್ಕ ಯಾನು ಮೆರ್ನ ಹಾಡುಗಾರಿಕೆ ಮೆರ್ನ ಸಂಗೀತದ ಬಗ್ಗೆ ಮೆರ್ನ ಹಾಡುಗಾರಿಕೆ ಬಗ್ಗೆ ಪನ್ಪಿನ ನಾನು ಮೆರಿತೆ ಏನನ್ನ ಕರೆಕ್ಷನ್ ಮಲ್ತೀರ ಅವು ಚರಣ ಐನು ಇನ್ನು ಓಕೆ ಏನು ಪನ್ಪೇನ ಐನ ಚರಣ ಐನು ವಿದೌಟ್ ಉಂಡು ಐನು ವಿದೌಟ್ ಭಾವನೆ ಕೊಡ್ತೇನೆ ಮೇರೆ ಯಾನ್ ಆರೋಗ್ಯ ಯಾನ್ ಇದಮುಟ ಪಂತ್ ಜಾನ ಯಾನ್ ಆ ಚರಣ ಇರು ಓದಲು ಈ ಕೇನ್ಲೆ ಇರು ಇರಗೆ ಒಂಜಿ ಚರಣುಡು ಮದ್ಮೆ ಮಲ್ತು ಕೊರ್ಪಿನ ಉಂಡು ಒಂಜಿ ಚರಣುಡು ಆ ಕಂಡನಿ ಕೈ ಪದಗಿನ ಅಲ್ನ ಬದುಕೆಂಚ ಒಂದುಂಡು ಬಕ್ಕ ಬಕ್ಕೊಂಜಿ ಚರಣುಡು ಅಪ್ಪೆ ಈ ಎಂಚ ಇಪ್ಪಡು ಮಗ ಪನ್ಪಿನ ಒಂಜಿ ಚರಣ ಉಂಡು ಆ ಬಕ್ಕ ಈ ಆ ಇಲ್ಲ ಪೊಗ್ಗುದಾಯಿ ಬಕ್ಕ ವಾತರ ಬದುಕೋಡು ಪನ್ಪಿನ ಉಂಡು ಪೂರ ಆಯ್ಬಕ್ಕ ಪೂರ ನಿಕ್ಕ ಪೂರ ಆಯ್ಬಕ್ಕ ಈ ಎಂಚೆಪ್ಪಡು ನಿನ್ನ ಜೋಕುಲ್ನೊಟ್ಟಿಗೆ ಈ ಎಂಚೆಪ್ಪಡು ಪನ್ಪ ಲಾಸ್ಟ್ ಚರಣ ಪನ್ಪುಂಡು ಯಾನ್ ಬೇರೆ ಅವೇನು ಅವೇ ಥರ ಪ್ರತಿ ಒಂದು ಚರಣಗ್ಲ ಆ ಭಾವನೆಯನ್ನು ಅತ್ತೆ ಎಂಕೊಂಜಿ ದಾಲ ವಿಶೇಷ ಅನಿಸುಜಿ ದಯವಾಗ್ತದೆ. ಒಂದು ಎಡ್ಡ ಸಾಹಿತಿ, ಒಂದು ಎಡ್ಡ ಮ್ಯೂಸಿಕ್ ಡೈರೆಕ್ಟರ್, ಒಂದು ಎಡ್ಡ ಸಿಂಗರ್ ಸರ್ ಅದರಲ್ಲಿ ಏನು ಅಲ್ವಾ? ಅವರವರ ಶ್ರಮವನ್ನು ಹಾಕಿದ್ರೆ ಅದು 100% ಒಳ್ಳೇದಾಗಲಿಲ್ಲ. ಯಾಕಂದರೆ ಇನ್ನೊಂದು ಒಂದು ನಮ್ಮ ಭಾವನೆಗಳು ಕಲಾವಿದರು ಪ್ರತಿಯೊಬ್ಬರು ಹೇಗಿರ್ತದೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಂಥ ಕೆಲಸಕ್ಕೆ ಖಂಡಿತವಾಗಿಯೂ ದೇವರ ದಯೆ ಇದ್ದಿರ್ತದೆ, ಅಭಿಮಾನಿಗಳ ಪ್ರೋತ್ಸಾಹ ಇರ್ತದೆ. ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥದ್ದು ಇದು. ಸೋಬಾನೆ ಪ್ರತಿ ಇಲ್ಲಲ್ಲ ಕೀಲ್ನ ಕಾವಡು ಕಲಾದೇಕ ಅದು ಸೂರ್ಯನೇ ಫಸ್ಟ್ ಸಿಂಗರ್ ಶಾಲೆ ಒಂದು ಪನ ಅವು ಅಂದ್ ಫಸ್ಟ್ ಪ್ರೈಸ್ ಪೂರ ಅರೆಗೆಗೆ ಅವಳ ಕೊಂಜಿ ಕಾಂಪಿಟೇಷನ್ ಅರೆಗು ಮಿತ್ತು ಪೋಯಿನ ವಾಯ್ಸ್ ಅಲ್ಲಿ ನೆನೆ ಪೋಯಿನ ಕಟ್ಟಿನ ನನಗೆ ಅವಡಕ್ಕಾರ್ ಸಿಂಗಿಂಗ್ ಅಂತ ದೇವ ಎತ್ತಿಡು ಒಂಜಿ ಪದ್ಯ ಬಂತಿರತ್ತೆ ಅದಕ್ಕೆ ಅರೆಗು ಬಕ್ಕ ಪನ್ಪಿನಾಗ್ಲಿ ಜರ್ಗಿ ಜಿನ ಸಂಗೀತನೇ ಅರ್ನ ಫಸ್ಟ್ ಇದು ಅಂಚದಾರಿ ಅರೆಗ ಒಂಜಿ ರಿದಮ್ ಒಂಜಿ ಉಂಡು ಶಬ್ದಗಳು ಒಂಜಿ ರಿದಮ್ ಏಪ ರಿಲೀಸ್ ಮಂತೊಂದುಲ್ಲ ಒಂದು 29th ರಿಲೀಸ್ ಮಂತೊಂದುಲ್ಲ. ಸೊ ಕಂಪ್ಲೀಟ್ ಸೋಬಾನೆ ಪನ್ಪುನು
ನಮ್ಮ ತುಳುನಾಡು ಮಾತ್ರ ಸೀಮಿತ ಅಪ್ಪನ ಬಿಡ್ಚವು ಇಜ್ಜಿ. ಕಂಪ್ಲೀಟ್ ಪೋಹ ಒಂದೊಂದು ವಿಷಯ ಕುಡಂಜಿ ವಿಷಯ ಒಂದು ಸೋಬಾನೆ ಪೂರ ಆಯಿ ಬಕ್ಕ ಮೇರೆ ಕುಡಂಜಿ ಹಾವಳಿ ಕೊರಿಯರ್ ಹಿಂಗೆ ಸೂರ್ಯಣ್ಣ ಒಂದು ಇಂಚ ತುರುಟು ಈತು ಪೊರ್ಲು ಬೈದು ಒಂದು ಕನ್ನಡ ಬೋಡೆ ಸೂರ್ಯಣ್ಣ ಆಯ್ತಾ ಪ್ರಾಜೆಕ್ಟ್ ರೆಡಿ ಆಗ್ತೇವೆ ಅತ್ತ ಕನ್ನಡ ಬಿಡ ಎನ್ನ ಸ್ವಾರ್ಥ ಜನನೇ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಲೆಪ್ಪನದು ಅಲ್ಲೊಂದು ಸ್ವಾರ್ಥನ ಖಂಡಿತವಾದ ಕನ್ನಡ ಏನಿತ್ತೆ ಮೆರೆಗ್ಲೆ ಗೊತ್ತಿತ್ತೆ ಕನ್ನಡ ಬರೇ ಅನ್ ಕೋಡೆ ಕಂಪ್ಲೀಟ್ ಮಲ್ತೆ ಇತ್ತೆ ಐಕಿತ್ತೆ ಬರೋದಿಲ್ಲ ಸ್ಟುಡಿಯೋ ಖಂಡಿತ 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 ಕನ್ನಡ ಪಂಡ್ರಿ ಖಂಡಿತ ಸರ್. ನೀವುಗಳೆಲ್ಲ ಇಷ್ಟೊತ್ತು ಬಂದು ಸೋಬಾನೆ ಬಗ್ಗೆ ಮಾತಾಡಿದ್ರಿ. ನಮಗೊಂದು ಖುಷಿನೇ, ಯಾಕೆಂದರೆ ಈ ಒಂದು ಉಡುಪಿಯ ನೆಲದಲ್ಲಿ ಇದ್ಕೊಂಡು ಅದ್ಭುತವಾದಂಥ ಪ್ರತಿಭೆಗಳು ಸೇರಿಕೊಂಡು ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ಮಾಡಿದ್ರಿ. ಸೊ ಇದು ಹೊಸ ಪ್ರಯತ್ನ ಅಂತಲೇ ಇನ್ನು ದಾಖಲಾಗ್ತದೆ. ಸೋಬಾನೆ ಅನ್ನೋದು ಹೊಸ ಪ್ರಯತ್ನ ಅಂತ ದಾಖಲಾಗುತ್ತೆ. ತುಂಬ ಕಾರ್ಯಕ್ರಮಗಳನ್ನು ನೀವು ನೀಡಿದ್ದೀರಿ. ಇವರು ತುಂಬ ಕಲಾ ಚಟುವಟಿಕೆಗಳನ್ನು ಮಾಡಿದ್ದಾರೆ, ತುಂಬ ಹಾಡಿದ್ದಾರೆ. ಆದರೆ ಅವುಗಳಿಗಿಂತ ಭಿನ್ನವಾಗಿ ನಿಮ್ಮ ನೆನಪಿನಲ್ಲಿ ಉಳಿಯುವಂಥ ಮತ್ತು ನಮ್ಮ ನೆನಪಿನಲ್ಲಿ ಉಳಿಯುವಂಥದ್ದು ಎರಡಾಗಿ ಸೋಬಾನೆ ನಿಲ್ತದೆ ಅನ್ನುವಂಥ ನಮ್ಮ ಆಶಯ ನಮ್ಮದು. ಹೌದು. ಎಲ್ರಿಗೂ ಇದರ ಹಿಂದೆ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸ್ಪಂದನ ವಾಹಿನಿ ಮತ್ತು ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಶುಭವಾಗಲಿ. ಆಲ್ ದಿ ಬೆಸ್ಟ್. ಗುಡ್ ಲಕ್ ಸೂರ್ಯಣ್ಣ. ನಾನು ಇನ್ನೊಂದು ನಮ್ಮ ಆಡಿಯನ್ಸ್ಗೆ ಹೇಳೋದು, ಈ ಸಾಂಗ್ ಪ್ರತಿಯೊಬ್ಬರು ಕೇಳಿದನ್ನು. ನಾನು ಇದನ್ನು ನನ್ನ ಸಿನಿಮಾ ಆದಾಗ ನಾನು ಇಷ್ಟು ಒತ್ತು ಕೊಟ್ಟಿಲ್ಲ ಅಂತ ಕಾಣುತ್ತೆ. ಈ ಸಾಂಗನ್ನು ಏನಕ್ಕೆ ಒತ್ತು ಕೊಡ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಮಗಳ ಭಾವನೆ ಇದೆ. ಕೇಳಿ, ಆ ಸಾಂಗಲ್ಲಿ ನೀವು ನಿಮ್ಮ ತಾಯಿನ ನೆನೆಸ್ಕೊಳ್ತೀರಾ, ತಂಗಿನ ನೆನೆಸ್ಕೊಳ್ತೀರಾ, ಆ ಥರದ ಒಂದು ಗೀತೆ ಇದು. ಒಂದು ಆ್ಯಕ್ಚುಲಿ ತುಳು ಸಾಹಿತ್ಯ ಅಕಾಡೆಮಿ ಯೂಟ್ಯೂಬ್ ಅಗಲತ್ರೂ ರಿಲೀಸ್ ಆಪ್ ನಾನು ಯೂಟ್ಯೂಬ್. ಓಕೆ, ಒನ್ಸ್ ಅಗೇನ್ ಎಲ್ರಿಗೂ ಧನ್ಯವಾದಗಳು. ಮತ್ತೆ ನಮಗೆ ಈ ಅವಕಾಶ ಮಾಡಿಕೊಟ್ಟ ಸ್ಪಂದನಕ್ಕೂ ನಾವು ಕೂಡ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇನ್ನೇನು 2 ದಿವಸಗಳಲ್ಲಿ ನಮ್ಮ ಕೈಯೊಳಗಿನ ಮೊಬೈಲ್ನಲ್ಲಿ ಬಂದೇ ಬಿಡ್ತದೆ. ಸೊ ಎಲ್ಲರ ಆತುರ ಕಾತುರ ಎರಡಿದೆ. ಸೋಬಾನೆ ಅನ್ನುವಂತಹ ವಿಶಿಷ್ಟ ಒಂದು ಕಲ್ಪನೆ ಮತ್ತು ಅದಕ್ಕೆ 3 ಘಟಾನುಘಟಿ ಕಲಾವಿದರ ಪರಿಶ್ರಮ ಜೊತೆಗೆ ನಿಮ್ಮೆಲ್ಲರ ಹಾರೈಕೆ ಸದಾ ಇದ್ದು ಅತ್ಯಂತ ಯಶಸ್ವಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.